ಗುಡ್ ಮಾರ್ನಿಂಗ್. ಇಲ್ಲ ಒಂದು ಫ್ರೆಂಡ್ ಒಂದು ಆ್ಯಕ್ಚುಲಿ ಪ್ಲೇಸ್ ಸಜೆಸ್ಟ್ ಮಾಡ್ದೆ. ಅವರು ಬರ್ತಿದ್ದಾರೆ ಫ್ರೆಂಡ್ಸ್. ಒಂದು ಆ್ಯಕ್ಚುಲಿ ಬ್ಯಾಂಗ್ಳೂರ್ ಬೈಕರ್ಸ್ ಒಂದು ಟೈಮಲ್ಲಿ ಒಟ್ಟಿಗೆ ರೈಡ್ ಮಾಡ್ತಿದ್ದಾರೆ ನಿಶಾಂತ್ ಅಂತೇಳಿ. ಸೊ ಅವ್ರದ್ದು ಒಂದು ಗ್ರೂಪ್ ಇದೆ, ಲಂಡನ್ ಟೈಗರ್ಸ್ ಅಂತ. ಟೈಗರ್ಸ್ ಅಂದರೆ ಜಸ್ಟ್ ಬೈಕ್ಸ್ ಎಲ್ಲ ಟೈಗರ್ ಬೈಕ್ ಇರೋರು ಒಂದು 3-4 ಜನ ಇದ್ದಾರೆ. ನಾನೊಂದು ಎಕ್ಸೆಪ್ಷನ್ ಇವಾಗ. ಸೊ ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಬಾನೊಂದು ಫಸ್ಟ್ ರೈಡ್ ನಮ್ಮದು ಕೂಡ ಒಂದು ಟೈಮ್ ಫಸ್ಟ್ ಇಲ್ಲಿ ಎಲ್ಲ ಫಸ್ಟ್ ರೈಡ್. ಸೊ ಓಕೆ, ಇದು ಆ್ಯಕ್ಚುಲಿ ತುಂಬ ನಾವು ಕೇಳಿದ್ವಿ. ಸ್ಟೋನ್ ಹೆಂಜ್ ಅಂತ ತುಂಬ ಆ್ಯಕ್ಚುಲಿ ಲೈಕ್ ಒನ್ ಆಫ್ ದ ವಂಡರ್ಸ್ ಆಫ್ ದ ವರ್ಲ್ಡ್. ಇದು ಮೋಸ್ಟ್ಲಿ ಅದರ ಹತ್ತಿರ ಹೋಗಲ್ಲ, ಬಟ್ ಐ ಮೀನ್ ಅಂದರೆ ಅದರ ಅಲ್ಲಿ ನೋಡೋಕ್ಕೆ ಹೋಗೋದು ಡೌಟು, ಬಟ್ ಅದರ ಹತ್ತಿರ ಒಂದು ಸುತ್ತಮುತ್ತ ಒಂದು ಸ್ವಲ್ಪ ರೂಟ್ಸ್ ಎಲ್ಲ ಇದೆಯಾ. ಸೊ ನಿಶಾಂತ್ ಈಸ್ ದ ಪ್ಲ್ಯಾನರ್. ಸೊ ನಾನು ಜಸ್ಟ್ ಒಟ್ಟಿಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಐ ನೀಡ್ ಟು ಗೆಟ್ ಯೂಸ್ ಟು ದ ಪ್ಲೇಸ್. ಸೊ ಈಗ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ 8 ಆಯಿತು. 10:30 ವಿಲ್ ಗೋ ಆನ್ ಮೈತೆ. ಓಕೆ, ಲೆಟ್ಸ್ ರೈಡ್ ಬ್ರೋ, ಲೆಟ್ಸ್ ರೈಡ್. Where is my jacket to go? No. ಮಳೆ ಶುರುವಾಯಿತು, ಮಾತು ಶುರುವಾಗಲಿ. ಗುಡ್ ಮಾರ್ನಿಂಗ್. ಸೊ ಪೆಟ್ರೋಲ್ ಫಿಲ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. 8 ಗಂಟೆ ಹೊರಡಬೇಕಿದ್ರೆ ಆಲ್ಮೋಸ್ಟು ಕೀ ಮರೆತು ಅದು ಮರೆತು ಒಂದು 2 ಸಲ ವಾಪಸ್ ಹೋಗಿ 1 hour ಆಯ್ತು ಇವಾಗ ಸ್ಟಾರ್ಟ್ ಮಾಡುವಾಗ. ಐ ಥಿಂಕ್ ಬೈ ಆನ್ ಟೈಮ್ ನಾವು ಅಲ್ಲಿ ರೀಚ್ ಆಗ್ತೀವಿ. ಸುಮ್ಮನೆ ಏನೋ ಒಂದು ನೋಡ್ಕೊಂಡು ಹೋಗೋಣ ಅಂದ್ಕೊಂಡೆ, ಬಟ್ ಇಲ್ಲ. ಎನಿವೇ ಲೆಟ್ಸ್ ಗೋ. ಭಯಾನಕ ಗಾಡಿಗಳಿದೆ ಇವತ್ತು. ಟೂ ಮಚ್ ವೆಹಿಕಲ್ಸ್. ನಮ್ಗೊಂದು ಇಲ್ಲೇ ಒಂದು ಒಳಗಡೆ ಯಾವುದೋ ಒಂದು ರೋಡ್ ಥರ ಕಾಣ್ತಾ ಇದೆ, ಚೆನ್ನಾಗಿದೆ. ಒಂದು ರೌಂಡ್ ಹೋಗಿ ಬರ್ತೀವಿ, ಅವರಿಗೆ ಲೇಟ್ ಆಗಲ್ಲ ಅನ್ಕೋತೀನಿ. Pozo. Ya ve. Macamete. ಸ್ವಲ್ಪ ಹೈವೇಯಿಂದ ಆ ಕಡೆನೇ ಇದೆ, ಸ್ವಲ್ಪ ಒಳಗಡೆ ಬಂದ್ವಿ. ಚೆನ್ನಾಗಿದೆ. ಇಟ್ಸ್ ಬ್ಯೂಟಿಫುಲ್ ಬ್ರೋ. ಮುಂಚೆ ತೋಡಸ ಆಮೇಲೆ ಎಲ್ಲ ಬರೋದಿಲ್ಲ. Congratulations. Welcome to The biking club of Tiger Club. Hi. ಇದು ಕಾಂಟ್ರಾಕ್ಟ್ ಹೇಗಿತ್ತು ರೈಡ್? ಸ್ಟಾರ್ಟ್ ಆಯ್ತಾ ಕೆಲಸ? ರೈಡ್ ಆಯ್ತಲ್ಲ, ಮೀಟಪ್ ಪಾಯಿಂಟ್ ದೊಡ್ಡ ರೈಡ್ ಆಯ್ತು. ಎಷ್ಟೊತ್ತ ನಿಮಗೆ 2 hours? ಆ್ಯಕ್ಚುಲಿ ಅರೌಂಡ್ 145 ಅನ್ಸುತ್ತಲ್ಲ. ಆಲ್ಮೋಸ್ಟ್ 2 hours ಆಲ್ಮೋಸ್ಟ್. ನಾವೊಂದು ಕಡೆ ನಿಲ್ಲಿಸಿದ್ವಿ ಬೇರೆ. ಸೂಪರ್ ಆಗಿದೆ, ವೆರಿ ನೈಸ್.
ದಿಸ್ ಇಸ್ ದ ಲಂಡನ್ ಟೈಗರ್ಸ್. ಒಳ್ಳೆ ಹೆಸರು ಕೊಟ್ಟಿದ್ದೀರ ಬಟ್ ಆಯ್ತಾ, ಲಂಡನ್ ಟೈಗರ್ಸ್ ಅಂತ. ಅಷ್ಟು ಇರಲಿಲ್ಲ ಅದು. ಹೌದಾ? ಮತ್ತೆ ಜಾಗತ್ತ ಅಂತಲ್ಲ ಸದ್ಯಕ್ಕೆ. ಯಾರು ಕೆಲವರು ರೆಕಮೆಂಡೇಶನ್ ಕೊಡ್ತಾರೆ ಲೇಕ್ ಡಿಸ್ಟ್ರಿಕ್ಟ್ ಹೋಗ್ತಾ ಇದ್ದೀನಿ. ಸೊ ಬೇಸಿಕಲಿ ಇನ್ನು 2 ದಿವಸ ಹೆಂಗೆ ಬರೋಕ್ಕಾಗತ್ತೆ? ಟೆಕ್ನಿಕಲಿ ಇಸ್ ನಾಟ್ ಪಾಸಿಬಲ್, ಬಟ್ You can go pick it up if it's stock ಇದ್ರೆ. Ducati. Oh, They have to get imported from Italy. Most of the ಇದಾದೆ ಇಲ್ಲಿಂದ ಏನು ಒಂದು 3 days. ಎಲ್ಲ 1 ವಾರ ಕಸ್ಟಮ್ಸ್ ಕ್ಲಿಯರೆನ್ಸ್ ಇರುತ್ತೆ. ಓಕೆ, ಬ್ರೇಕ್ಫಾಸ್ಟ್ ಆಯ್ತು ಇಲ್ಲಿ. ಸೊ ನಮ್ಮ ಲಂಡನ್ ಟೈಗರ್ಸ್ ಇಲ್ಲಿದ್ದಾರೆ. ಹಾಯ್ ಬಾಬಿ. ಲಂಡನ್ ಟೈಗರ್ಸ್. ಲಂಡನ್ ಹುಲಿಗಳು. ನಮ್ದು ಹುಲಿ ಅಲ್ಲ, ನಮ್ದು ಎಂತ ಚಿರತೆ. ಇವಾಗ ಒಂದು ಇಲ್ಲಿಂದ ಮೋಸ್ಟ್ಲಿ ಒಂದು ಹತ್ತಿರ ಎಲ್ಲ ಸ್ಟೋನೇಜ್ ಸಿಗುತ್ತೆ, ಅದರ ಸುತ್ತ ಒಂದು ರೌಂಡ್ ಹೊಡ್ಕೊಂಡು ಹೋಗ್ತೀವಿ ಅಂತೇಳಿ ಸ್ಟಾರ್ಟ್. ನಡಿ ಬಾಬು. ಹಾಸನ ಹೈವೇ ಹತ್ರ ಬಂದಾಗಿದೆ. ನನ್ನ ಹೆಲ್ಮೆಟ್ ಹೋಗುತ್ತಲ್ಲಿ. ಆದ್ರೆ ಇದೇ ನೋಡಕ್ ಚೆನ್ನಾಗಿರೋದ ಏನಾಗ್ಲಿ. ಚೆನ್ನಾಗಿದೆ. ಯಾಕೆ ಎಷ್ಟು ಚೆನ್ನಾಗಿದೆ ನೋಡು. ಇದೇನು ಯಾರು ಚುಚ್ಚಕ್ಕ? ಅದು ಬಂದ್ಮೇಲೆ ಅದಕ್ಕೆ ಲುಕ್ ಇದೆ ಸೈಡಿಂದ. ಇಲ್ಲಾಂದ್ರೆ ಮೊದಲೊಂಥರ ತಲೆ ಹೀಗಿತ್ತು, ಈಗ ಹೋಗ್ಬೋದಲ್ಲ. ಸೊ ದಿಸ್ ಇಸ್ ವಿ ಕ್ಯಾನ್ ಗೋ ನಾವು ಆರ್ ಇಲ್ವಾ?
ಲೆವೆಲ್ಡ್. ಇಲ್ಲಿದ್ದು ಸ್ಕೈ ಸಖತ್ ಕ್ಲೀನ್. ಆಫ್ ರೋಡ್ ಆಯ್ತಲ್ಲ ಬಾನು. ಸೊ ನಿಮ್ಮ ಸ್ಟೋನ್ ಹೆಂಜಿಲ್ಲೇ ಇರೋದು, ಬಟ್ ಅಲ್ಲಿ ಗಾಡಿ ತಗೊಂಡು ಹೋಗೋವಾಗಿಲ್ಲ. ಬಟ್ ಜನ ನೋಡಿ ಅಂತೆ ಎಷ್ಟು ಜನ ಇದ್ದಾರೆ ಅಂದರೆ ಹೋಗುವಂಗೆ ಎಲ್ಲ ಫುಲ್ಲು ಒಂಥರ. ಅದು ಬಸ್ ಇದೆ ಮೋಸ್ಟ್ಲಿ ಇಲ್ಲಿಗೆ ಬರೋಕ್ಕೆ. ಅವರನ್ನು ತಗೊಂಡು ಹೋಗೋಕ್ಕೆ ಅವರು ಲೈನ್ ನಿಂತಿರೋದು. ನಮ್ಗೆ ಬೇಡ, ಅದು ದೂರದಿಂದ ನೋಡ್ತೀವಿ, ಅಲ್ಲಿ ಬೈಕ್ ಇಟ್ಟು ನೋಡೋಕ್ಕಾಗತ್ತೆ. ಇದರಲ್ಲಿ ಟಾಪ್ ಬಾಕ್ಸ್ ಇರೋದೇ ಮರೆತು ಹೋಗುತ್ತೆ. ಅದು ಆಫ್ ರೋಡಲ್ಲಿ ಒಂದು ಪಟ್ಪಟ ಹಾರತ್ತೆ ಆ್ಯಕ್ಚುಲಿ. ಓಕೆ, ಇಲ್ಲಿದೆ ನಮ್ಮ ವರ್ಲ್ಡ್ ಫೇಮಸ್ ಸ್ಟೋನ್ ಹೆಂಜ್. ಕನ್ನಡದಲ್ಲಿ ಏನು ಹೇಳ್ತಾರೆ ಸ್ಟೋನ್ ಹೆಂಜಿಗೆ? ಏನೋ ಇದೆ, ಗೊತ್ತಿಲ್ಲಪ್ಪ, ಇದು ಜಾಗ ಹೆಸರು ಗೊತ್ತು. ಇದೊಂಥರ ಎಲ್ಲರೂ ನೋಡಿರ್ತೀರ, ಬಟ್ ಇಲ್ಲಿಂದ ಒಂಥರ ರಿಯಲ್ ಆಗಿ ನೋಡೋಕ್ಕೆ ಸಿಗುತ್ತೆ. ಬಟ್ ಆ್ಯಸ್ ಯೂಶ್ವಲ್ ಇಲ್ಲೂ ಕೂಡ ಒಂದು ರಾಶಿ ಜನ ಇದ್ದಾರೆ. ಅವಸ್ಥೆ. ಬಟ್ ನಮಗೊಂದು ಚಿಕ್ಕ ಆಫ್ ರೋಡ್ ಬೇರೆ ಸಿಕ್ತು. ಸೊ ನೈಸ್. ಹೇಗಿದೆ ಬಾನು? ಸೆಕೆ? ಬಿಸಿಲ? ಹೆಲ್ಮೆಟ್ ಫುಲ್ ಟೈಟ್ ಇದೆ ಅದಕ್ಕೆ. ಬಟ್ ಒಳ್ಳೆ ಖುಷಿ ಆಗುತ್ತೆ ಈ ಬೈಕಲ್ಲಿ. ಬೈಕ್ ಸೀಟ್ ಎಂಜಾಯ್ ಸೋಫಾ ಥರ ಈ ಬೈಕ್. ಇಲ್ಲಿದೆ ಒಂದು ವರ್ಲ್ಡ್ ಫೇಮಸ್. ಜನ ಹೆಂಗಿದೆ ಅಂದರೆ
ಸೊ ಇಲ್ಲಿ ಸ್ಟೋನ್ ಹೆಂಜಲ್ಲಿ ನಾವೆಲ್ಲ ಕನ್ನಡ ಮಾತಾಡ್ತಿದ್ವಿ ನೋಡಿ, ಇನ್ನೊಬ್ರು ಸಿಕ್ಕಿರು ನಮಗೆ, ಅಶ್ರಫ್ ಹಾಸನ ಪುತ್ತೂರು ತುಳುಲವರ್ ನೈಸ್. ಆಲ್ಮೋಸ್ಟ್ ಇಲ್ಲಿ ಬಂದು ಫಸ್ಟ್ ಟೈಮ್ ಒಂದು ಆಕ್ಸಿಡೆಂಟಲ್ಲಿ ಸಿಕ್ಕಿರೋದು, ತುಳು ಕೂಡ ಸಿಕ್ಕಿರೋದು ಫಸ್ಟ್ ಟೈಮ್. ವೆರಿ ನೈಸ್, ನೈಸ್ ಮೀಟಿಂಗ್ ಯು. ಇಂಡಿಯಾದಲ್ಲಿ ಆರಾಮ್ಸೆ ಬೈಕ್ ಪಾರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ, ಇವಾಗ ನೋಡಿ ಎಲ್ಲದಕ್ಕೂ ಲಾಕ್. ಇಲ್ಲಿಟ್ರೆ ನಂದು 5 ಲಾಕ್ ಆಗ್ತೀನಿ. 5 ಲಾಕಾ? ಇದಕ್ಕೆ ಮೋನಿಮೋಟೋ ಇದೆ, 3 ಆಕ್ಸ್ಫೋರ್ಡ್ ಲಾಕ್ಸ್ ಇದೆ. ಒಂದ್ಸಲ ಜಾಸ್ತಿ ಆಗ್ತದೆ. ಯಾವತ್ತಾದ್ರೂ ಊರಲ್ಲಿ ಅಥವಾ ಇಂಡಿಯಾ ಬೈಕ್ ಲಾಕ್ ಮಾಡಿದ್ರ? ಇಂಡಿಯಾದಲ್ಲಿ ಕೀ ಬಿಟ್ಟು ಹೋಗಿದ್ವಿ. ಇಲ್ಲಿದ ಅವಸ್ಥೆ ಹೆಂಗಿದೆ ಅಂದ್ರೆ 5 ಲಾಕ್ 5 ಲಾಕ್ ಆಗ್ತೀನಿ ಸೀರಿಯಸ್ಲಿ. ಮನೆಗೆ ಬಂದ್ಬಿಟ್ರೆ ನೀವು ನಮ್ಮ ಇಷ್ಟು ರಾಶಿ ಇದೆ ಲಾಕ್ಗಳ ಅವನೇ ಒಂದು ಮಾಡ್ತಾನೆ ಅಲ್ಲ. ಎಲ್ಲ ಬೈಕ್ ಲಾಕ್ ಆಗ್ತದೆ ಇಲ್ಲಿ, ಹಾಗೆ ಇಟ್ಟು ಹೋಗೋದು ಅಂತ ಇಲ್ಲೂ ಇಲ್ಲ. ಒಂದೊಂದು ಕಡೆ ಒಂದೊಂದು ಪ್ರಾಬ್ಲಮ್. ಇಲ್ಲಿ ಈವನ್ ಕಾರು ಕೂಡ ಆ್ಯಕ್ಚುಲಿ ಎಲ್ಲ ಕಾರ್ ಇರೋದೆಲ್ಲ ಒಂಥರ ಹ್ಯಾಂಡಲ್ ಕಾರಿಗೂ ಹಾಕ್ತಾರಲ್ಲ ಲಾಕ್, ವೀಲ್ ಲಾಕ್ಸ್ ಥರ ನೋಡಿದ್ದೆ ಕೆಲವೆಲ್ಲ. ECU ಲಾಕ್ ಬರುತ್ತೆ. ಓಕೆ, ಒಂದು ಗೋಸ್ಟ್ ಲಾಕ್ ಅಂತ ಬರುತ್ತೆ ಕಾರಿಗೆ. ಅಲ್ಲ ಗೋಸ್ಟ್ ಲಾಕ್ ಏನಂದರೆ ಕೆಲವು ಬಟನ್, ಸ್ಪೆಸಿಫಿಕ್ ಕಾಂಬಿನೇಷನ್ ಆಫ್ ಬಟನ್ಸ್ ಓಕೆ ಗೊತ್ತಬೇಕು, ಓಕೆ, ಅವಾಗ ಕಾರ್ ಅನ್ಲಾಕ್ ಆಗುತ್ತೆ. ಓಹೋ ಆ ಥರ. ಓಕೆ, ಇದು ಏನಿದು? ಹಾರ್ವೆಸ್ಟರ್ ಮೊದಲು ಬಂದಿದ್ದೆ ಇಲ್ಲಿ. ಒಳ್ಳೆ ನೆರಳಿರೋ ಪ್ಲೇಸ್ ಹುಡುಕಿ ಸಾಯಿ. ಓಕೆ, ನಮ್ಮ ಲಂಡನ್ ಟೈಗರ್ಸ್ ವಾಪಸ್ ಹೋಗ್ತಾ ಇದ್ದಾರೆ. ನಾವು ಇಲ್ಲಿಂದ ವಾಪಸ್ ಬರ್ಮಿಂಗ್ಹ್ಯಾಮ್ ಹೋಗ್ತೀವಿ. ನೈಸ್ ಮೀಟಿಂಗ್ ಯು ಗೈಸ್. ಎಸ್, ಒಂದು ಬಾಯ್. ಹೈವೇ ರೈಡ್ ಮಾಡಿ ಬೋರ್ ಆಯಿತು. ಸೊ ಅದಕ್ಕೆ ಇಲ್ಲಿ ಬಂದ್ವಿ. ಇದೆಷ್ಟು ಚೆನ್ನಾಗಿದೆ ಅಂದರೆ ಒಂಥರ ನಾರ್ಮಲಿ, ಬಟ್ ಇದೊಂಥರ ಕೆನಪಿ ಅಂತೂ ಸಕ್ಕದಂದರೆ ಸಕ್ಕದು. ಇಲ್ಲಿ ಒಂಥರ ಕ್ರೌನ್ ಶೈನೆಸ್ ಅಂತಲೂ ಇಲ್ಲ, ಒಂಥರ ಫುಲ್ ಮುದ್ದೆಯಾಗಿ. ನೈಸ್. ಹೊರಗಡೆ ಒಂಥರ ಸಖತ್ ಬಿಸಿಲಿದೆ. ಹೈವೇ ಇಲ್ಲಿ ಕೂಡ ಒಂಥರ ನಿಮಗೆ ಇಲ್ಲಿ ತಂಪಿರುತ್ತೆ, ಬಟ್ ಮೂಮೆಂಟ್ ಬಿಸಿಲಿಗೆ ಹೋದ ಕೂಡಲೇ ಒಂಥರ ಜಾಸ್ತಿ ತುಂಬಾ ಒಂಥರ ಇರಿಟೇಷನ್ ಅನಿಸುತ್ತೆ. ಫೈನ್. ಗುಡ್ ರೈಡಿಂಗ್ ಡೇ, ಬ್ಯೂಟಿಫುಲ್ ಪ್ಲೇಸ್. ಹೇಗಾಯ್ತು ರೈಡ್? ವೆರಿ ನೈಸ್ ರೈಡ್, ಬಟ್ ಸ್ವಲ್ಪ ಬಿಸಿಲು ಜಾಸ್ತಿ ಇವತ್ತು. ಅದು ಬಿಟ್ಟರೆ ನಮ್ದು ಇನ್ ಸರ್ಚ್ ಆಫ್ ಅನ್ನೋನ್ ಲ್ಯಾಂಡ್ಸ್ ಎಲ್ಲ ಒಂಥರ ಖುಷಿನೇ ಬೇರೆ. ಇಟ್ಸ್ ನೈಸ್ ಆ್ಯಕ್ಚುಲಿ. ಒಂಥರ ಲೈಕ್ ಮೈಂಡೆಡ್ ರೈಡರ್ಸ್ ಇವತ್ತು ಬಂದವರೆಲ್ಲ. ಶಾಂತ್ ಎಲ್ಲ ಹಿ ನೋಸ್ ಎಕ್ಸಾಕ್ಟ್ಲಿ. ಅವನು ಒಂಥರ ನಾರ್ಮಲ್ ಈ ಥರ ಪ್ಲೇಸಸ್ ಹೋಗಲ್ಲ, ಇಟ್ಸ್ ಮೋಸ್ಟ್ಲಿ ರೂಟ್ಸ್ ಚೂಸ್ ಮಾಡ್ಕೊಂಡು ಹೋಗೋದು. ಸೊ ಇಟ್ ವಾಸ್ ನೈಸ್ ಆ್ಯಕ್ಚುಲಿ, ಗುಡ್ ಎಕ್ಸ್ಪೀರಿಯನ್ಸ್. ಕೆಲವೆಲ್ಲ ರೂಟ್ ಹೋಗಿರೋದು ಒಂಥರ ಸಕ್ಕ ಚೆನ್ನಾಗಿತ್ತು. ಒಂದು ಅದೇ ಪ್ರಾಬ್ಲಮ್ ಅಂದರೆ ಇಲ್ಲಿ ಎಲ್ಲೂ ನಿಲ್ಲಿಸೋ ಹಂಗಿಲ್ಲ, ಬೇಕಾದ ಕಡೆ ಒಳ್ಳೊಳ್ಳೆ ಪ್ಲೇಸಲ್ಲಿ. ನಮ್ಮ ಕಡೆ ಎಲ್ಲ ಸ್ವಲ್ಪ ಗದ್ದೆ ಆ ಕಡೆ ಹೋಗಿ ಈ ಕಡೆ ಹೋಗಿ ಎಲ್ಲ ನಿಲ್ಲಿಸ್ಬೋದಿತ್ತು. ಅದು ಇಲ್ಲಿ ಸ್ವಲ್ಪ ಕಷ್ಟ. ಬಟ್ ಅದು ಬಿಟ್ಟರೆ ಅದೇ ಈ ಥರ ಬ್ಯಾಕ್ ರೋಡ್ಸ್ ಬಂದರೆ ಇಲ್ಲಿ ಯಾವುದೇ ಗಾಡಿ ಬಂದಿಲ್ಲ, ನಾವು ಬಂದು ನಿಲ್ಲಿಸಿದ್ರೆ. ಇಂಥ ಪ್ಲೇಸಲ್ಲೆಲ್ಲ ಬಂದರೆ ನಿಲ್ಲಿಸ್ಬೋದು. ಶುಡ್ ಬಿ ಫೈನ್. ಗುಡ್ ಗೋಯಿಂಗ್, ಗುಡ್ ಡೇ ಆಫ್ ರೈಡಿಂಗ್. ಹೋಪ್ಫುಲಿ ಈ ಥರ ತುಂಬ ಇನ್ ಸರ್ಚ್ ಆಫ್ ಅನ್ನೋನ್ ಲ್ಯಾಂಡ್ಸ್ ಆಗ್ತಾ ಇರುತ್ತೆ. ಮೋಸ್ಟ್ ಆಫ್ ದ ವಿಡಿಯೋಸ್. You should
there is a series in I think BBC series, but I think it's in Netflix, something called Detectorists ಅಂತ ಒಂದು ಸೀರೀಸ್ ಇದೆ. ಅದು ತೆಗೆದು ನೋಡಿ, ಒಂಥರ ಎಸ್ಪೆಷಲಿ ಫಾರ್ ಒಂಥರ ನೇಚರ್ ಲವರ್ಸ್ಗೆಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇಟ್ಸ್ ಲೈಕ್ ಅಮೇಝಿಂಗ್. ಅದು ಒಂಥರ ಇಲ್ಲಿ ಬ್ರಿಟಿಷದ್ದು ಸೀರೀಸ್, ಬಟ್ ಈ ಥರ ಪ್ಲೇಸಸ್ ನೋಡೋ ಎಲ್ಲ ಅದೇ ನೆನಪಾಗ್ತದೆ.